ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ಬಿದ್ರ. ನಾನಿವತ್ತು ಒಂದು ಪಕ್ಕದ ಮನೆಯಲ್ಲಿ ಒಂದು ನಾಯಿ ಮರಿ ಹಾಕಿದಂತೆ. ಸ್ವಲ್ಪ ದಿನ ಆಯ್ತಂತೆ, ನಾವು ನೋಡಲಿಲ್ಲ, ಹಾಗೆ ಹೋಗಿ ನೋಡುವ ಅಂತ. ಬನ್ನಿ ನೋಡೋಣವ, ಒಂದು ಲಾಗ್ ಮಾಡುವ ಅಂತ. ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದು ಸಣ್ಣದಾಗಿ ಒಂದು ಲಾಗ್ ಮಾಡುವ ಅಂತ ಇದ್ದೇನೆ. ನಿಮಗೂ ಇಷ್ಟ ಅಂತ ಅಂದ್ಕೊಳ್ತೇನೆ. ಬನ್ನಿ ಹೋಗೋಣ. ಇದು ಅವರ ಮನೆಗೆ ಹೋಗುವ ದಾರಿ ನೋಡಿ. ಈ ದಾರಿಯಲ್ಲಿ ಹೋಗಬೇಕು. ಅಲ್ಲಿ ಮೇಲೆ ಎಲ್ಲ ನೋಡಿ ಗಾಡಿ ಎಲ್ಲ ನಿಂತಿದೆ. ಅಲ್ಲಿವರೆಗೆ ಹೋಗೋದು ಬೇಡ. ಈಗ ನಾವು ಇವರ ಮನೆಗೆ ಹೋಗುವ. ನೋಡಿ, ಇದು ಒಂದು ಗಾಡಿ ಬರ್ತಾ ಉಂಟು, ಅಡ್ಡ ದಾಟ್ಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೋಸ್ಕರ ನಿಂತಿದ್ದೇನೆ. ಗಾಡಿ ಹೋಯಿತು. ಈಗ ನಾವು ಹೋಗುವ ಅವರ ಮನೆಗೆ. ನೋಡಿ, ಕಾಣ್ತಾ ಇದೆ ನಾಯಿ, ಕಾಣ್ತಾ ಇದೆ, ನಾಯಿ ಬೊಗಳ್ತಾ ಇದೆ ನೋಡಿ. ನಾಯಿ ಭಾರಿ ವೆಲ್ಕಮ್ ಮಾಡ್ತಾ ಉಂಟು ನೋಡಿ. ತುಂಬ ಚೆನ್ನಾಗಿದೆ ಅಲ್ಲ ನಾಯಿ ಭಾರಿ ಬಾಲ ಅಲ್ಲಾಡಿಸ್ತದೆ. ತುಂಬ ಚೆನ್ನಾಗಿದೆ ಮರಿಗಳೆಲ್ಲ. ತೋರ ಉಂಟು, ಇಷ್ಟು ದೊಡ್ಡದಾಗಿದೆ ಅಲ್ಲ. ನಾಯಿಗಳಿಗೆ ಕೂಡ ತುಂಬ ಖುಷಿಯಾಗಿದೆ ನೋಡಿ. ನಾಯಿ ಹಾಲು ಕುಡಿತಾ ಉಂಟು, ಮರಿಗಳು ಹಾಲು ಕುಡಿತಾ ಇದೆ ನೋಡಿ. ಓಡಿ ಬರುದೆ. ಎಷ್ಟು ಮರಿ ಉಂಟು? 1 2 ಎಷ್ಟುಂಟು ಮರಿಗಳು. ಆ ಮನೆ ಓನರ್ ಅಲ್ಲೇ ನೋಡಿ ನಿಂತಿದ್ದಾರೆ, ನಾಯಿಗಳನ್ನು ಸಾಕುವವರು. ಹಾಗೆ ಅವರು 3-4 ಮರಿಗಳು ಕಾಣ್ತಾ ಉಂಟು. ಅವರು ಡೈಲಿ ಕೆಲಸಕ್ಕೆ ಹೋಗ್ತಾರೆ. ಆಗ ಮರಿಗಳಿಗೆ ಗೂಡು ಮಾಡಿದ್ದಾರೆ. ಆ ಗೂಡನ್ನು ನಾನು ನಿಮಗೆ ತೋರಿಸಲಿಲ್ಲ. ಅಂದರೆ ಗೂಡಲ್ಲಿ ಮರಿಗಳನ್ನು ಹಾಕಿ ಹೋಗ್ತಾರೆ. ಇನ್ನು ಮತ್ತೆ ಕೊಡ್ತೇನೆ ಅಂತ ಹೇಳಿದರು ಮರಿಗಳನ್ನು. ಹಾಗೆ ಇದು ಅವರ ಹೂವಿನ ಗಿಡ. ಅವರ ಮನೆಯ ಬದಿಯೆಲ್ಲ ಹೂವಿನ ಗಿಡ ಉಂಟು ನೋಡಿ. ದಾಸವಾಳ ನಮಗೆ ಬೇಕಿದ್ದಾಗ ನಾವು ಕುಯ್ಲಿಕ್ಕೆ ಹೋಗ್ತೇವೆ, ಕೊಡ್ತಾರೆ. ಹಾಗೆ ಮರಿಗಳು ನೋಡಿ, ತುಂಬ ಚೆನ್ನಾಗಿದೆ ಮರಿಗಳು. ಖುಷಿ ಆಗ್ತದೆ ನೋಡುವಾಗ ನೋಡಿ. ಅವರ ಮನೆಯ ಗಂಡಸು ಅವರು ಇವತ್ತು ವ್ಯಾಕ್ಸಿನ್ ಆಗಿದೆ, ಹಾಗಾಗಿ ಹೊರಗೆ ಬರಲಿಲ್ಲ, ಅವರು ಮಲಗಿದ್ದಾರೆ. ಇಲ್ಲದಿದ್ದರೆ ಅವರು ನಾಯಿ ಮರಿಗಳನ್ನೆಲ್ಲ ಹೆಚ್ಚು ಹಿಡ್ಕೊಂಡು ಇವತ್ತು ಸ್ನಾನ ಮಾಡಿಸಿದಾರಂತೆ, ಎಲ್ಲ ಮರಿಗಳನ್ನು ಮತ್ತು ತಾಯಿಯನ್ನು ಎಲ್ಲ. ಹಾಗೆ ಚೆಂದ ಕ್ಲೀನಾಗಿ ಇಟ್ಕೊಳ್ತಾರೆ ಮರಿಗಳನ್ನು ಮತ್ತು ತಾಯಿಯನ್ನು. ಹಾಗೆ ಅದಕ್ಕೆ ಮೊಸರು ಹಾಕಿ ಅನ್ನ ಹಾಕಿ ಎಲ್ಲ ಅದನ್ನು ತುಂಬ ಚೆನ್ನಾಗಿ ಸಾಕ್ತಿದ್ದಾರೆ. ಹಾಗೆ ತಾಯಿಯನ್ನು ಕೂಡ ಸ್ನಾನ ಮಾಡಿಸಿದ್ದಾರೆ ನೋಡಿ. ಮರಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತವೆ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ತುಂಬ ಖುಷಿ ಆಗ್ತದೆ ಮರಿಗಳನ್ನು ನೋಡಿ. ಹಾಗೆ ಮೊನ್ನೆಯಿಂದ ಹೇಳ್ತಿದ್ದಾರೆ, ಬನ್ನಿ ನಮ್ಮದು ನಾಯಿದು ಫೋಟೋ ತೆಗೀರಿ ಅಂತ, ನೋಡಿ ಅಂತ. ಹಾಗೆ ಹೋಗಿ ಇವತ್ತು ನೋಡಿ ಎಲ್ಲ ನಿಮಗೂ ತೋರಿಸುವಂತ ಅನಿಸಿತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ. ತುಂಬ ಚೆನ್ನಾಗಿ ಆಟ ಆಡ್ತಾವಲ್ಲ. ಅವರು ಶಂಕರ್ ಅಂತ, ಇವರ ಗಂಡ. ಅವರಿಗೆ ನಾಯಿ ಬೆಕ್ಕು ಎಲ್ಲ ಅಂದರೆ ತುಂಬ ಇಷ್ಟ. ಬೇರೆಯವರ ಮನೆ ಬೆಕ್ಕಿಗೂ ಕೂಡ ಫುಡ್ಡೆಲ್ಲ ತಂದಾಕ್ತಾರೆ. ಹಾಗೆ ಈ ನಾಯಿಗೆ ನೋಡಿ ಮೊಸರು ಹಾಕಿ ಅನ್ನ ಹಾಕೋದು. ತುಂಬ ಚೆನ್ನಾಗಿ ಸಾಕ್ತಾರೆ ಮರಿಗಳನ್ನು. ನಾಯಿ ಮರಿಗಳು ಅಂದರೆ ತುಂಬ ಪ್ರೀತಿ. ಮರಿಗಳು ದೊಡ್ಡದು ಎಲ್ಲ ನೋಡಿ, ತುಂಬ ಚೆನ್ನಾಗಿ ಪ್ಲೇಟಲ್ಲಿ ಎಷ್ಟು ಚೆನ್ನಾಗಿ ಊಟ ಮಾಡ್ತವೆ ಅದು. ಹಾಗಾಗಿ ಪದೇ ಇಡ್ತಾರೆ. ಬೆಳಿಗ್ಗೆ ಹೋಗುವಾಗ ಇಟ್ಟು ಹೋಗ್ತಾರೆ. ಆಮೇಲೆ ಮಧ್ಯಾಹ್ನ ಸಂಜೆ ಎಲ್ಲ 3 ಹೊತ್ತು ಕೂಡ ಚೆನ್ನಾಗಿ ಊಟ ಎಲ್ಲ ಕೊಡ್ತಾರೆ ಅದಕ್ಕೆ. ಮೊಸರನ್ನ ಮಾಡಿ ಮೊಸರು ಹಾಕಿ ಮಿಕ್ಸ್ ಮಾಡಿ ಎಲ್ಲ ಕೊಡ್ತಾರೆ. ಹಾಗೆ ಅದರ ಅಮ್ಮನಿಗೆ ಮೀನು ಹಾಕಿ ಎಲ್ಲ ಊಟ ಕೊಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. 6 ಮರಿ ಉಂಟು. 6 ಮರಿ ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಕಲರ್ ಕೂಡ ಡಿಫ್ರೆಂಟ್ ಆಗಿದೆ.
ತುಂಬ ಚೆನ್ನಾಗಿದೆ ಮರಿಗಳು, ನೋಡುವಾಗ ಹಿಡ್ಕೊಳ್ಳುವಂಥ. ನಾಯಿದ್ದು ಫೈಟಿಂಗ್ ನೋಡಿ, ಭಾರಿ ಚೆನ್ನಾಗಿ ಆಟ ಆಡ್ತವೆ ಮರಿಗಳು. ತುಂಬ ಚೆನ್ನಾಗಿ ಆಟ ಆಡೋದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ನೋಡಿ. ನೋಡಿ, ಅವರ ಅಂಗಳದ ಸೈಡಲ್ಲೆಲ್ಲ ತುಂಬ ಕ್ರೋಟನ್ ಗಿಡ ಎಲ್ಲ ನಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಹೂವಿನ ದಾಸವಾಳ ಗಿಡ, ಗುಲಾಬಿ ಗಿಡ, ಹಾಗೆ ತುಂಬ ಕಲರ್ ಹೂವಿನ ಗಿಡ ಎಲ್ಲ ನಟ್ಟಿದ್ದಾರೆ. ಅದಕ್ಕೆ ಒಂದು ಪರದೆ ಎಲ್ಲ ಕಟ್ಟಿದ್ದಾರೆ. ಗ್ರೂಪಿನವರು ಯಾರು ಬಂದಿದ್ದಾರೆ, ಹೆಂಗಸು ಮಾತಾಡ್ತಾ ಇದ್ದಾರೆ. ಅವರ ಮನೆ. ಅವರು ನೋಡಿ, ತುಳಸಿ ಕಟ್ಟೆ ಅವರದ್ದು ತುಂಬ ಚೆನ್ನಾಗಿದೆ. ಹಾಗೆ ದಾಸವಾಳ ಗಿಡ, ಆ ಕಲ್ಲು ಕಾಣಿತಲ್ಲ ಅದು ಕೋಡಂಗಲ್ಲು ಅಂತ. ಇದು ಬಾವಿ ಕಟ್ಟೆ ಉಂಟು. ಹಾಗೆ ಅವರದ್ದು ಕ್ರೋಟನ್ ಗಿಡ ನೋಡಿ ತುಂಬ ಚೆನ್ನಾಗಿದೆ. ಈಚೆ ಮೇಲೆ ಹೋದರೆ ಅದು ನಾಯಿ ಬಸ್ತಿಗೆ ಹೋಗ್ತದೆ. ನಾವು ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬಾಯ್. ನಾಳೆ ಸಿಗ್ತೇನೆ.